ಮಂಗಳೂರು ಕಾರ್ಕಳ ಶೃಂಗೇರಿ ಸಂಪರ್ಕದ ರೈಲ್ವೆ ಯೋಜನೆ ರೂಪಿತಗೊಳ್ತಾ ಇದೆ. ಕಡೂರು ಜಂಕ್ಷನ್ನಿಂದ ಶೃಂಗೇರಿವರೆಗೆ ಸರ್ವೆ ಕಾರ್ಯ ನಡೆದಿದೆ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದರು. ಕಾರ್ಕಳದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸರ್ಕಾರದಿಂದ ಕಾರ್ಕಳಕ್ಕೆ ಸಿಆರ್ಎಫ್ ಗ್ರಾಮ ಸಡಕ್ ಯೋಜನೆಗಳಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ರೂಪಿಸಲಾಗಿದೆ. ಬಹಳಷ್ಟು ರಾಜ್ಯ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳಾಗಿ ಪರಿವರ್ತನೆಗೊಂಡಿದೆ. ಕಸ್ತೂರಿ ರಂಗನ್ ವರದಿ ಜಾರಿಯಿಂದ ರೈತರಿಗೆ ಯಾವುದೇ ಸಮಸ್ಯೆಗಳಾಗದಂತೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಈ ಸರಿ 15ನೇ ಹಣಕಾಸು ಆಯೋಗ ನಡೀತಾ ಇದೆ. ಮುಂದಿನ 5 ವರ್ಷಗಳ ಕಾಲ ಕರ್ನಾಟಕ ರಾಜ್ಯಕ್ಕೆ 31,000 ಕೋಟಿ ರೂಪಾಯಿ ಗ್ರಾಮ ಪಂಚಾಯಿತಿಗಳಿಗೆ 15ನೇ ಹಣಕಾಸು ಆಯೋಗದಲ್ಲಿ ಬರ್ತಾ ಇದೆ. ಅಂದರೆ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ವರ್ಷಕ್ಕೆ ಅವರ ಜನಸಂಖ್ಯೆ ಆಧಾರದಲ್ಲಿ ಮಿನಿಮಮ್ 1 ಕೋಟಿ, ಹೆಚ್ಚು ಜನಸಂಖ್ಯೆ ಇರುವುದಕ್ಕೆ 2-2.5 ಕೋಟಿ ಕೂಡ ಪ್ರತಿ ಗ್ರಾಮ ಪಂಚಾಯತಿಗೆ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಅದು ಕುಡಿಯುವ ನೀರಿನ ಮನೆಗೆ ನಲ್ಲಿ ಯೋಜನೆ ಇರ್ಬೋದು, ಕುಡಿಯುವ ನೀರಿನ ಯೋಜನೆ, ಮನೆಗಳನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯದಿಂದ ಕೊಡುವಂಥದ್ದು ಇದೆ. ಇದೆಲ್ಲವೂ ಕೂಡ ಮುಂದೆ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅಧಿಕಾರ ಕೊಡುವಂಥದ್ದು, ಗ್ರಾಮ ಪಂಚಾಯತಿ ಅಲ್ಲ ಇನ್ನೊಂದು ಗ್ರಾಮ ಸರ್ಕಾರ ಆಗಬೇಕು ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟಲ್ಲಿ ಇದೇ ವಾದವನ್ನು ಮನ್ನಣೆ ಮಾಡಬೇಕು ಮತ್ತು ರೈತರಿಗೆ ಸಮಸ್ಯೆ ಆಗದಂತೆ ನೋಡ್ಕೋಬೇಕು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರ ಕೂಡ ಇದನ್ನೇ ಪ್ರಯತ್ನ ಮಾಡ್ತಾ ಇದೆ. ಹಿಂದೆ ಅದು 2013ರಲ್ಲೇ ನಾವು ರಿಪೋರ್ಟನ್ನು ಕಳಿಸಬೇಕಾಗಿತ್ತು, ಲ್ಯಾಂಡ್ಸ್ಕೇಪ್ ಸರ್ವೆಯನ್ನು ಮಾಡಿ. ನಿಮಗೆಲ್ಲ ಗೊತ್ತಿದೆ, ಇದನ್ನು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಯಾಕಂದರೆ ಕಸ್ತೂರಿ ರಂಗನ್ ವರದಿ ಸ್ಯಾಟಲೈಟ್ ಪಿಕ್ಚರ್ನ ಆಧಾರದಲ್ಲಿದೆ. ಸ್ಯಾಟಲೈಟಲ್ಲಿ ಯಾವುದು ಹಸಿರು ಬಂದಿದೆ ಅದೆಲ್ಲ ಕಾಡು ಅಂತ ನಿರ್ಧಾರ ಮಾಡಿದ್ದಾರೆ. ಆದರೆ ಅದು ಕಾಡಲ್ಲ, ಅದು ಅಡಿಕೆ ತೋಟ, ಅದು ಕಾಡಲ್ಲ, ಅದು ರಬ್ಬರ್ ತೋಟ, ಅದು ಕಾಡಲ್ಲ, ಅದು ಕಾಫಿ ತೋಟ ಅನ್ನುವಂಥದ್ದನ್ನು ನಾವು ಹೇಳಬೇಕಾಗಿತ್ತು. ಲ್ಯಾಂಡ್ಸ್ಕೇಪ್ ಸರ್ವೆ ಮಾಡಿ, ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂತಾರೆ ಅದಕ್ಕೆ. ಹಳ್ಳಿಯಲ್ಲಿ ಪ್ರತಿ ಹಳ್ಳಿಗೆ ಹೋಗಿ ಕಾಡು ಯಾವುದು ತೋಟ ಯಾವುದು ಅನ್ನುವಂಥದ್ದು ಬೈಫರ್ಕೇಟ್ ಮಾಡಿ ಕೊಡಿ ಅನ್ನುವಂಥದ್ದು ಹೇಳಿತ್ತು. ಕೃಷಿ ನೀತಿ ಜಾರಿಗೊಂಡು 2-3 ತಿಂಗಳ ಬಳಿಕ ಇದೀಗ ಹೋರಾಟ ನಡೀತಾ ಇದೆ. ಇದರ ಹಿಂದೆ ರಾಜಕೀಯ ಹಾಗೂ ರಾಷ್ಟ್ರ ವಿರೋಧಿ ಶಕ್ತಿಗಳು ಕೈಜೋಡಿಸಿವೆ. ರೈತರ ಹೋರಾಟದಲ್ಲಿ ಖಲಿಸ್ತಾನ ಭಯೋತ್ಪಾದಕರ ಬಿಡುಗಡೆ ವಿಚಾರಗಳು ಪ್ರಸ್ತುತ ಆತಂಕಕಾರಿ ಅಂತ ಹೇಳಿದರು. ಇನ್ನು ಇದಕ್ಕೆ ಇಂಬು ನೀಡುವಂತೆ ರೈತರ ಹೋರಾಟಕ್ಕೆ ಕೆನಡಾ ರಾಷ್ಟ್ರ ಬಹಿರಂಗವಾಗಿ ಬೆಂಬಲ ವ್ಯಕ್ತಪಡಿಸಿದೆ. ಆ ದೇಶದ ಸಂಸತ್ನಲ್ಲಿ 338 ಸದಸ್ಯರ ಪೈಕಿ 18 ಮಂದಿ ಸಿಖ್ ಸಮುದಾಯದವರು ಇದ್ದಾರೆ. ಅವರ ಪ್ರಭಾವಕ್ಕೆ ಒಳಗಾಗಿ ಕೆನಡಾ ನೀಡಿರುವಂತಹ ಈ ಹೇಳಿಕೆಯು ನಮ್ಮ ರಾಷ್ಟ್ರದ್ರೋಹವಾಗಿದೆ ಅಂತ ಖಾರವಾಗಿ ಪ್ರತಿಕ್ರಿಯಿಸಿದರು. ಇದ್ದಕ್ಕಿದ್ದಾಗೆ ಇವತ್ತು ಕೃಷಿ ಬಿಲ್ಲನ್ನು ವಿರೋಧ ಮಾಡುವಂಥದ್ದು ದೇಶದಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕೂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಅದು ಕೇವಲ ರೈತರಿಗೆ ಸೀಮಿತವಾಗಿ ಉಳಿಯಲಿಲ್ಲ. ಆ ಒಂದು ಹೋರಾಟಕ್ಕೆ ಡಿ.ಕೆ. ಶಿವಕುಮಾರ್ ಹೋಗಿ ಬಂದರು, ಸಿದ್ದರಾಮಯ್ಯನವರು ಭಾಗವಹಿಸಿದ್ರು, ಅವರ ಭಾಷಣವನ್ನು ಕೂಡ ಅಲ್ಲಿ ಮಾಡಿದರು. ಅಂದರೆ ಇವತ್ತು ದೇಶದಲ್ಲಿ ನಡೀತಾ ಇರುವಂಥ ಈ ಹೋರಾಟ ರಾಜಕೀಯ ಪ್ರೇರಿತವಾದಂಥ ಹೋರಾಟ ನಡೀತಿದೆ. ಮೋದಿ ಸರ್ಕಾರವನ್ನು, NDA ಸರ್ಕಾರವನ್ನು, BJPಯನ್ನು ವಿರೋಧ ಮಾಡಬೇಕನ್ನುವಂಥ ಕಾರಣಗಳು ಇವತ್ತು ಈ ಹೋರಾಟದಲ್ಲಿ ಬರ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಮೊನ್ನೆ ದೇಶದ ಪ್ರಧಾನಿ ಅವರು ಈ ದೇಶದ ರೈತರಿಗೆ ವಿನಂತಿ ಮಾಡಿದ್ದಾರೆ, ಮಾಧ್ಯಮದ ಮೂಲಕ ವಿನಂತಿ ಮಾಡಿದ್ದಾರೆ. ನಿಮ್ಮ ಜೊತೆ ನಾವು ಮಾತುಕತೆ ಹಲವಾರು ಬಾರಿ ಮಾತುಕತೆ ಹೋಗಿದ್ದಾರೆ. ಆದರೆ ಮಾತುಕತೆ ಯಾಕೆ ಫೈಲ್ಯೂರ್ ಆಗ್ತಾ ಇದೆ ಅಂದರೆ, ನಿಜವಾದ ರೈತರು ಹೋದರೆ ರೈತರಿಗೆ ಇದು ಅರ್ಥ ಆಗ್ತಾ ಇತ್ತು, ಅಥವಾ ರೈತರಿಗೆ ಕೊಲ್ಲುವಿಕೆಯ ಅಥವಾ ಇದರಲ್ಲಿ ಯಾವುದೋ ರೈತರಿಗೆ ತೊಂದರೆ ಆಗುವಂಥ ಸಮಸ್ಯೆ ಇದೆ ಅಂತಂದರೆ ಅದನ್ನು ಬಗೆಹರಿಸೋಕ್ಕೆ ಕೇಂದ್ರ ಸರ್ಕಾರ ಸದಾ ಸಿದ್ಧ ಇದೆ ಅನ್ನುವಂಥದ್ದನ್ನೇ ಎಲ್ಲ ಮಂತ್ರಿಗಳು ಯಾರು ಮಾತುಕತೆಗೆ ಹೋಗಿದ್ರು ಅವರು ಹೇಳಿದರು. ಪ್ರಧಾನಿಯವರು ಕೂಡ ಮೊನ್ನೆ ಓಪನ್ ಆಗಿ ಯಾವಾಗ ಮಾತುಕತೆಗೆ ಅವರು ಬರ್ತಾ ಇಲ್ಲ ಅಥವಾ ಮಾತುಕತೆಯಲ್ಲಿ ಇದು ಯಶಸ್ವಿ ಆಗ್ತಿಲ್ಲ ಆವಾಗ ಓಪನ್ ಆದಂಥ ಒಂದು ಮನವಿಯನ್ನು ಕೂಡ ಪ್ರಧಾನಿಯವರು ಮಾಡಿದ್ದಾರೆ. ಇನ್ನು ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ವಿ. ಸುನಿಲ್ ಕುಮಾರ್, ಕ್ಷೇತ್ರಾಧ್ಯಕ್ಷ ಮಹಾವೀರ್ ಹೆಗ್ಡೆ, ನಗರಾಧ್ಯಕ್ಷ ಅನಂತಕೃಷ್ಣ ಶೆಣೈ, ಪುರಸಭಾ ಅಧ್ಯಕ್ಷೆ ಸುಮಾ, ಉಪಾಧ್ಯಕ್ಷೆ ಪಲ್ಲವಿರಾವ್, ನಿಕಟಪೂರ್ವ ವಕ್ತಾರ ಹರೀಶ್ ಶೆಣೈ, ನವೀನ್ ನಾಯಕ್, ರವೀಂದ್ರ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.